ರಾಷ್ಟ್ರ ಧ್ವಜವನ್ನು ಪುತ್ತೂರಿನಲ್ಲಿ ಅತ್ಯಂತ ಎತ್ತರಕ್ಕೆ ಹಾರಿಸಬೇಕು ಅಂತ ನಮ್ಮ ಕನಸು. ಸುಮಾರು 6 ತಿಂಗಳ ಹಿಂದೆ ನಾವು ಮಾಧ್ಯಮಕ್ಕೆ ನಿಮಗೆಲ್ಲ ಹೇಳಿದ್ದೀವಿ, ಈ ಪುತ್ತೂರಿನಲ್ಲಿ ಈ ದೇಶ ಪ್ರೇಮ ಏನು ಎಂಬುದನ್ನು ನಾವು ತೋರಿಸ್ತೇವೆ. ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕು ಮಟ್ಟದಲ್ಲಿ ಇಷ್ಟು ಎತ್ತರದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ ಯಾವುದೇ ತಾಲೂಕುಗಳು ನಮ್ಮ ಕರ್ನಾಟಕದಲ್ಲಿ ಇಲ್ಲ. ತಾಲೂಕು ಮಟ್ಟದಲ್ಲಿ ಮೊದಲನೇ ಬಾರಿಗೆ ರಾಜ್ಯದ ಅತ್ಯಂತ ಎತ್ತರದ 3ನೇ ರಾಷ್ಟ್ರಧ್ವಜ ಸ್ತಂಭ ಇರುವಂಥದ್ದು ನಮ್ಮ ಪುತ್ತೂರಿನಲ್ಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾವು ಹೇಳಿರುವಂಥದ್ದು 4-5 ತಿಂಗಳಲ್ಲಿ ಪುತ್ತೂರಿನಲ್ಲಿ ಅತ್ಯಂತ ಎತ್ತರದಲ್ಲಿ ರಾಷ್ಟ್ರಧ್ವಜ ಹಾರಬೇಕು. ಬಿರ್ಮಲಗುಡ್ಡೆಯ ಮೇಲೆ ನಾವು ಪ್ಲ್ಯಾನ್ ಮಾಡಿದ್ವಿ. ಆನಂತರ ಒಂದು ಸಾರ್ವಜನಿಕರು ಅಷ್ಟು ಜನ ನಮಗೆ ಅವರ ವಿಚಾರವನ್ನು ತಿಳಿಸಿದರು. ನೋಡಿ, ಬಿರ್ಮಲಗುಡ್ಡೆಯಲ್ಲಿ ಹಾಕಿದರೆ ಅಷ್ಟು ದೊಡ್ಡದಾಗಿ ಕಾಣೋದಿಲ್ಲ, ನಮಗೆ ಸೆಲ್ಫಿ ತೆಗೀಲಿಕ್ಕೆ ಆಗೋದಿಲ್ಲ, ನಮಗೆ ನೋಡಲಿಕ್ಕೆ ಆಗೋದಿಲ್ಲ, ದೂರದಿಂದ ನೋಡಬೇಕು. ಅದಕ್ಕೆ ಸೂಕ್ತವಾದ ಈ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ದೇವಸ್ಥಾನದ ಎದುರುಗಡೆ ಇರುವಂಥ ಜಾಗದಲ್ಲಿ ಹಾಕಿದರೆ ದೂರದಿಂದ ಎಲ್ರಿಗೂ ವ್ಯೂ ಮಾಡಲಿಕ್ಕೆ ಆಗ್ತದೆ, ನೋಡಲಿಕ್ಕೆ ಆಗ್ತದೆ ಅನ್ನೋ ವಿಚಾರವನ್ನು ಹೇಳಿದರು. ಇವತ್ತು ಧ್ವಜದ ಕಂಬ ನಿಲ್ಲಿಸುವಂಥ ಕೆಲಸಗಳು ಆಗ್ತದೆ. ಮುಂದಿನ 1 ವಾರದಲ್ಲಿ ಅದಕ್ಕೆ ಲೈಟಿಂಗು ಬಾಕಿದನ್ನೆಲ್ಲ ಹಾಕಿ ಧ್ವಜವನ್ನು ಕೂಡ ಹಾರಿಸುವಂಥ ಕೆಲಸವನ್ನು ಮಾಡ್ತೇವೆ. ಮಾತಿನಲ್ಲಿ ಬಾಯಲ್ಲಿ ಏನು ಹೇಳಿದ್ದೀವಿ ಅದನ್ನು ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿ ತೋರಿಸಿದ್ದೇವೆ. ಸಂತೋಷ ಆಗ್ತದೆ. ಕಮಿಷನರಿದ್ದಾರೆ, ನಮ್ಮ ಪೂಡದ ಅಧ್ಯಕ್ಷರುಗಳಿದ್ದಾರೆ, ಪೂಡದ ಸದಸ್ಯರುಗಳಿದ್ದಾರೆ, ನಮ್ಮ ನಗರ ಪಾಲಿಕೆಯ ಇಂಜಿನಿಯರ್ಗಳಿದ್ದಾರೆ. ಇವರೆಲ್ಲ ಅಧಿಕಾರಿಗಳನ್ನೆಲ್ಲ ಸಹಕಾರ ತೆಕ್ಕೊಂಡು ಅನುದಾನವನ್ನು ಕ್ರೋಢೀಕರಿಸಿ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವರ ಎದುರುಗದ್ದೆ ನಮ್ಮ ಸರಕಾರಿ ಜಾಗದಲ್ಲಿ ಈ ಧ್ವಜವನ್ನು ಅತ್ಯಂತ ಎತ್ತರದ ಧ್ವಜವನ್ನು ಹಾರಿಸುವಂಥ ಕೆಲಸವನ್ನು ಮಾಡ್ತೇವೆ. ನಾವು ಹಾಡುವಾಗಲೂ ಹೇಳ್ತೀವಿ, ಆಗಲೂ ಎತ್ತರಕ್ಕೆ ನಮ್ಮ ಹಾರಿಸಿ ನಮ್ಮ ರಾಷ್ಟ್ರ ಧ್ವಜವನ್ನು ಎತ್ತರಕ್ಕೆ. ಇದು ದೇಶ ಪ್ರೇಮ ಅಂತ ನಾನು ಹೇಳೋದು. ಮೈಕಲ್ಲಿ ಭಾಷಣ ಮಾಡಿದರೆ ದೇಶ ಪ್ರೇಮ ಬರುವುದಿಲ್ಲ. ನಮ್ಮ ದೇಶವನ್ನು ಯಾವಾಗ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಜನರಲ್ಲಿ ದೇಶ ಪ್ರೇಮವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು, ಆಗ ನಮ್ಮ ದೇಶ ಬಲಿಷ್ಠ ಆಗ್ತದೆ. ಆ ಪ್ರಕಾರ ಪುತ್ತೂರಿನಲ್ಲಿ ಕೂಡ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡಿದೆ, ಜನರನ್ನು ಇದನ್ನು ಆನಂದಿಸ್ಬೋದು, ನೋಡಬಹುದು. ದೇಶ ಪ್ರೇಮಕ್ಕೆ ಇದು ಕೊಟ್ಟ ಕೊಡುಗೆ ಅಂತ ನಾನು ಹೇಳ್ತೇನೆ. ಇದು 1 ಕೋಟಿ ರೂಪಾಯಲ್ಲಿ ಇದನ್ನು ಮಾಡಿದ್ದೀವಿ. ಸುಮಾರು 1,05,00,000 ರೂಪಾಯಿ, 1 ಕೋಟಿ ರೂಪಾಯಲ್ಲಿ ಇದೆ. ಇದೊಂದು ವಾರದಲ್ಲಿ ಅದಕ್ಕೆ ಲೈಟಿಂಗ್ ವ್ಯವಸ್ಥೆ ಆಗಬೇಕು. 2,400 ಸ್ಕ್ವೇರ್ ಫೀಟ್ನಷ್ಟು ದೊಡ್ಡ ಧ್ವಜ ಬರ್ತದೆ. ಆ ಧ್ವಜ, ಒಂದು ಧ್ವಜಕ್ಕೆ 60,000 ರೂಪಾಯಿ ಇದೆ. ವರ್ಷಕ್ಕೆ 3 ಧ್ವಜವನ್ನು ಬದಲಾಯಿಸಬೇಕು. ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಅಂತ 3 ಧ್ವಜಗಳನ್ನು ಬದಲಾಯಿಸಬೇಕು. ಆ ರೀತಿ ಅದನ್ನು ಈಗ ಒಂದು ಧ್ವಜವನ್ನು ಬಹುಶಃ 1 ವಾರ 10 ದಿವಸದ ಒಳಗೆ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಗರಸಭೆ ಮಾಡ್ತೀವಿ. ಒಂದು ತಾಲೂಕಿನ ಅಭಿವೃದ್ಧಿಯನ್ನು ಎಲ್ಲರೂ ಒಟ್ಟು ಕೈ ಜೋಡಿಸಿ ಮಾಡಿದರೆ ಅದು ಹೇಗಾಗ್ತದೆ ಅನ್ನೋದಕ್ಕೆ ದ್ಯೋತಕ ಇವತ್ತು ಇಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಈ ಧ್ವಜಸ್ತಂಭ. ಒಬ್ಬ ಸಮರ್ಥ ವ್ಯಕ್ತಿಯ ಕೈಗೆ ತಾಲೂಕಿನ ಅಭಿವೃದ್ಧಿಯ ಸ್ಟಿಯರಿಂಗ್ ಸಿಕ್ಕಿದರೆ ಮತ್ತು ಅದಕ್ಕೆ ಪೂರಕವಾಗಿ ಎಲ್ಲ ಸಂಸ್ಥೆಗಳು ಜೊತೆ ಸೇರಿಕೊಂಡ್ರೆ ಇಂಥ ಕೆಲಸಗಳು ಪುತ್ತೂರಿನಲ್ಲಿ ಆಗ್ತದೆ. ಪುತ್ತೂರಿನ ನಮ್ಮೆಲ್ಲರ ಶಾಸಕರಾದ ಅಶೋಕಕುಮಾರ್ ರೈಯವರ ಒಂದು ಮುಂದಾಳುತ್ವದಲ್ಲಿ ಇವತ್ತು 3 ಸಂಸ್ಥೆಗಳು ಅಂತ ಹೇಳ್ಬೋದು. ಏನು ಅಂತೇಳಿದರೆ ನಮ್ಮ ನಗರಸಭೆ ಮತ್ತು ನಗರ ಯೋಜನಾ ಪ್ರಾಧಿಕಾರ ಮತ್ತು ಶಾಸಕರು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ದೇಶದ ಧ್ವಜವನ್ನು ಪುತ್ತೂರಿನಲ್ಲಿ ಅತಿ ಎತ್ತರಕ್ಕೆ ಹಾರಿಸಬೇಕು ಅನ್ನುವಂಥ ಒಂದು ರಾಷ್ಟ್ರ ಪ್ರೇಮದ ಒಂದು ಬೇಸನ್ನು ಇಟ್ಟುಕೊಂಡು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಇವತ್ತು ಶಾಸಕರು ಈಗಾಗಲೇ ಹೇಳಿದರು, ಇದು ಇಡೀ ರಾಜ್ಯದಲ್ಲಿ 3ನೇ ಅತಿ ಎತ್ತರದ ಧ್ವಜಸ್ತಂಭ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಇದು ಕರ್ನಾಟಕದಲ್ಲಿ ಅತಿ ಎತ್ತರದ ಧ್ವಜಸ್ತಂಭ. ಇರುವ ಉಳಿದ 2 ಧ್ವಜಗಳು, ಇದಕ್ಕಿಂತ ಎತ್ತರದಲ್ಲಿರುವಂಥ 2 ಧ್ವಜಗಳು ಜಿಲ್ಲಾ ಕೇಂದ್ರಗಳಲ್ಲಿದೆ. ತಾಲೂಕು ಕೇಂದ್ರದಲ್ಲಿರುವಂಥ ಧ್ವಜಗಳಲ್ಲಿ ಅತ್ಯಂತ ಎತ್ತರದ ಮತ್ತು ಅತ್ಯಂತ ವಿಶಾಲವಾದ ಧ್ವಜ ಇಲ್ಲಿ ಹಾರಾಡಲಿಕ್ಕಿದೆ. ನಾವು ಯಾವಾಗಲೂ ದಂಡ ಊಂಚ ರಹೆ ಹಮಾರ ಅಂತ ಯಾವಾಗಲೂ ಹಾಡು ಹೇಳುವುದು. ಯಾವಾಗಲೂ ನಮ್ಮ ಧ್ವಜ ಎತ್ತರದಲ್ಲಿಯೇ ಇರಬೇಕು ಮತ್ತು ಅದು ಪಟಪಟನೆ ಹಾರ್ತಾ ಇರಬೇಕು ಅಂತ. ಸಹಜವಾಗಿ ಪುತ್ತೂರಿನಲ್ಲಿ ನಾವು ಹಾರಿಸಿರುವ ಈ ರಾಷ್ಟ್ರಧ್ವಜ ಇಡೀ ಪುತ್ತೂರಿಗರ ರಾಷ್ಟ್ರಧ್ವಜವನ್ನು, ರಾಷ್ಟ್ರ ಪ್ರೇಮವನ್ನು ಸದಾ ಎಚ್ಚರಿಸ್ತಾ ಅವರಲ್ಲಿ ಮತ್ತೆ ಮತ್ತೆ ಆ ಸ್ಫೂರ್ತಿಯನ್ನು ತುಂಬುತ್ತಾ ಇರಲಿ ಅಂತ ನಾವು ಎಲ್ಲರೂ ಹರ್ಷಿಸ್ತೇವೆ. ಈ ಒಂದು ದೇಶಭಕ್ತಿಯ ಒಂದು ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸುವ ಅವಕಾಶ ನನಗೆ ಮತ್ತು ನಮ್ಮ ಪೂಡದ ಎಲ್ಲ ಸದಸ್ಯರಿಗೆ
ಮತ್ತು ಎಲ್ಲರಿಗೂ ಸಿಕ್ಕಿದ್ದು ಇದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಮ್ಮ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಸುಮಾರು 78 ಮೀಟರ್ ಎತ್ತರದ ಒಂದು ರಾಷ್ಟ್ರಧ್ವಜ ನಾವು ಸ್ಥಾಪಿಸ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ. ಇದಕ್ಕೆ ನಮ್ಮ ಮಾನ್ಯ ಶಾಸಕರು ಹಾಗೂ ನಮ್ಮ ಪೂಡ ಸಂಸ್ಥೆ ಹಾಗೆ ನಮ್ಮ ಪುತ್ತೂರು ನಗರಸಭೆ ವತಿಯಿಂದ ಎಲ್ಲರೂ ಒಗ್ಗೂಡಿ ಈ ಒಂದು ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಪುತ್ತೂರು ನಗರಸಭೆ ವತಿಯಿಂದ ಸುಮಾರು 65 ಲಕ್ಷ ಅಂದರೆ SFC ಸ್ಪೆಷಲ್ ಗ್ರ್ಯಾಂಟ್ ಮತ್ತು ನಗರಸಭಾ ನಿಧಿ ಸುಮಾರು 39 ಲಕ್ಷದ ಇದಕ್ಕೆ ನಾವು ಮೀಸಲಿಟ್ಟಿದ್ದೇವೆ. ಹಾಗೆ ಉಳಿದ ಮೊತ್ತವನ್ನು ಪೂಡಾದಿಂದ ಪಡೆದು ನಾವು ಈ ಒಂದು ಧ್ವಜಸ್ತಂಭ ಮತ್ತು ಧ್ವಜ ಕಟ್ಟೆ ಇದೆಲ್ಲ ನಿರ್ಮಾಣ ಮಾಡ್ತಾ ಇದ್ದೇವೆ. ಅಲ್ಲೊಂದು ಸುಂದರವಾದ ಪಾರ್ಕನ್ನು ಕೂಡ ನಿರ್ಮಿಸುವಂಥ ಒಂದು ಯೋಜನೆ ಇದೆ. ಹಾಗೆ ಅದೊಂದು ರಾಷ್ಟ್ರ ಒಂದು ಭಕ್ತಿಯ ಒಂದು ದ್ಯೋತಕ ಆಗಿ ಕೂಡ ಇರುತ್ತೆ. ಅದರ ಜೊತೆಗೆ ಜನರು ಬಂದು ಅದನ್ನು ಆನಂದಿಸುವಂಥ ಒಂದು ಪಾರ್ಕ್ ಆಗಿ ಕೂಡ ನಾವಿಲ್ಲಿ ನಿರ್ಮಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ರಾಷ್ಟ್ರ ಧ್ವಜದ ಒಂದು ಸ್ಥಾಪನೆಗೆ ಕಾರಣೀಕರ್ತರಾದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.